ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಭಯೋತ್ಪಾದಕ ಪದ ಬಳಕೆಯ ವಿಚಾರದ ಕುರಿತು ಪುತ್ತೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಯವರು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ಹೇಳಿಕೆ ಖಂಡನೀಯ. ಮಲ್ಲಿಕಾರ್ಜುನ ಖರ್ಗೆಯಂತಹ ನಾಯಕರಿಗೆ ಇದು ಶೋಭೆಯನ್ನ ತರೋದಿಲ್ಲ. ಈ ಹೇಳಿಕೆಗೆ ಕ್ಷಮೆ ಕೇಳೋದಲ್ಲ, ಇನ್ನೆಂದೂ ಈ ರೀತಿಯ ಪದ ಅವರು ಬಳಸಬಾರದು. ದೇಶದಲ್ಲಿ ಸೌಹಾರ್ದತೆ, ಅಭಿವೃದ್ಧಿ ಮತ್ತು ವಿಶ್ವದಲ್ಲಿ ಭಾರತದ ಗೌರವವನ್ನ ಹೆಚ್ಚಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅಂತಹ ವ್ಯಕ್ತಿಯನ್ನ ಈ ರೀತಿ ಅವಮಾನಿಸೋದು ಖಂಡನೀಯ. ಇದು ಖರ್ಗೆಯವರ ಬಾಯ್ತಪ್ಪಿ ಹೇಳಿದ ಪದವಲ್ಲ, ಅವರ ಹೃದಯದಲ್ಲಿ ಇಂತಹುದೇ ಮಾತುಗಳು ಇರೋದು ನಿಜ. ಕಾಂಗ್ರೆಸ್ ಇಂದು ಇಡೀ ದೇಶದಲ್ಲಿ ನಿರ್ನಾಮವಾಗುವ ಹಂತದಲ್ಲಿದೆ ಎಂದು ಹೇಳಿದರು. ಈ ದೇಶದ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಆತಂಕವಾದಿ ಅನ್ನೋಂಥ ಒಂದು ಪದ ಅವರೇನು ಮಾಡಿದ್ದಾರೆ ಅದು ತುಂಬ ಕೆಟ್ಟದಾಗಿ, ಅಂದರೆ ಅವರೊಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರ ಘನತೆ ಮತ್ತು ಗೌರವಕ್ಕೆ ಕೂಡ ಅದು ಶೋಭೆ ತರುವಂಥದ್ದಲ್ಲ. ಮತ್ತು 3 ಬಾರಿ ಈ ದೇಶದಲ್ಲಿ ಅಂದರೆ ಸತತವಾಗಿ ಪ್ರಧಾನಮಂತ್ರಿಗಳಾಗಿ ಇಡೀ ವಿಶ್ವದಲ್ಲೇ ಹೆಸರನ್ನು ಮಾಡಿ ಇಡೀ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಅಭಿವೃದ್ಧಿ ಮತ್ತು ಇಡೀ ನಮ್ಮ ಒಂದು ಭಾರತದ ಗೌರವವನ್ನು ವಿಶ್ವದಲ್ಲೇ ಒಂದು ಎತ್ತರಕ್ಕೆ ತಗೊಂಡೋಗಿರುವಂಥ ನರೇಂದ್ರ ಮೋದಿಜಿಯವರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿರುವಂಥ ಮಾತುಗಳು ತುಂಬ ಖಂಡನೀಯವಾಗಿತ್ತು ಅಂತ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅವರು ತಕ್ಷಣ ಅವರು ಕ್ಷಮೆ ಕೇಳಿದರೂ ಕೂಡ ಕಡಿಮೆನೇ. ಅವರು ಕ್ಷಮೆ ಕೇಳೋದ್ರ ಜೊತೆಗೆ ಇನ್ನೊಮ್ಮೆ ಇಂಥ ಒಂದು ಪದಗಳನ್ನ ನೋಡಿ, ಇವತ್ತು ಬಾಯಿ ತಪ್ಪಿ ಮಾತಾಡುವಂಥ ಪದ ಅದಲ್ಲ. ಅವ್ರ ಮನಸ್ಸಲ್ಲಿ, ಹೃದಯದಲ್ಲಿ ಏನಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನಿರ್ನಾಮ ಆಗುವಂಥ ಸ್ಥಿತಿಯಲ್ಲಿ